ಕಾರ್ಕಳ ತಾಲೂಕಿನ ಬೋಳಾ ವ್ಯವಸಾಯ ಸಹಕಾರಿ ಸಂಘದಿಂದ ನಕಲಿ ದಾಖಲೆ ಸೃಷ್ಟಿಸಿ ಬೆದರಿಸಿ ಹೆದರಿಸಿ ಫೋರ್ಜರಿ ಸಹಿ ಮಾಡಿ ಮಹಿಳೆಯೊಬ್ಬರ ಗಂಡನಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಪತಿ ಅವ್ಯವಹಾರ ನಡೆಸಿದ್ದಾರೆ ಎಂದು ಮಹಿಳೆಯಿಂದ ಸುಮಾರು 75 ಲಕ್ಷ ರೂಪಾಯಿಗಳನ್ನು ಕಟ್ಟಿಸಿಕೊಂಡು ಸಹಕಾರಿ ಸಂಘದ ಆಡಳಿತ ಮಂಡಳಿಯು ಮಹಿಳೆಯ ಕುಟುಂಬಕ್ಕೆ ಹಿಂಸೆ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಮೀಳಾ ಶೆಟ್ಟಿ ಎಂಬವರ ಪತಿ ಸದಾನಂದ ಶೆಟ್ಟಿಯವರು ಸುಮಾರು 30 ವರ್ಷಗಳಿಂದ ಕಾರ್ಕಳ ತಾಲೂಕಿನ ಬೋಳಾ ವ್ಯವಸಾಯ ಸಹಕಾರಿ ಸಂಘದಲ್ಲಿ ಕಾರ್ಯದರ್ಶಿ ಕರ್ತವ್ಯ ನಿರ್ವಹಿಸಿದ್ದು ಆ ಸಮಯದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಮಣಿಪಾಲ ಆಸ್ಪತ್ರೆಯಲ್ಲಿ ಮೃತರಾಗಿದ್ದರು. ಅಲ್ಲಿಯವರೆಗೆ ಅವರು ಯಾವುದೇ ಅಪಾದನೆ ಅಥವಾ ಅಪರಾಧ ಇಲ್ಲದೆ ಅತ್ಯುತ್ತಮ ನಡತೆಯುಳ್ಳವರಾಗಿದ್ದರು. ಅವರು ಮೃತರಾದ ನಂತರ ಏಕಾಏಕಿ ಸಹಕಾರಿ ಸಂಘದ ಆಡಳಿತ ಮಂಡಳಿಯು ಮೃತರ ಪತ್ನಿ ಪ್ರಮೀಳಾ ಶೆಟ್ಟಿಗೆ ನಿಮ್ಮ ಪತಿಯು ಸಹಕಾರಿ ಸಂಘಕ್ಕೆ ಬಹಳಷ್ಟು ಹಣ ಮೋಸ ಮಾಡಿದ್ದಾರೆ, ಅದನ್ನು ತಕ್ಷಣ ಕಟ್ಟಬೇಕು, ಇಲ್ಲದಿದ್ದರೆ ನಿಮ್ಮ ಆಸ್ತಿಯನ್ನ ಮುಟ್ಟುಗೋಲು ಹಾಕಿ ನಿಮ್ಮ ಮಾನ ಮರ್ಯಾದೆ ತೆಗೆಯುತ್ತೇವೆ, ನಿಮ್ಮನ್ನು ಪೊಲೀಸರಿಂದ ಬಂಧಿಸಿ ಊರಿನಲ್ಲಿ ಮೆರವಣಿಗೆ ಮಾಡಿಸುತ್ತೇವೆ ಎಂದು ಹಲವು ರೀತಿಯ ಬೆದರಿಕೆಗಳನ್ನ ಹಾಕಿ ನೋಟಿಸುಗಳನ್ನ ಕೂಡ ಕಳುಹಿಸಿದ್ರು. 75 ಲಕ್ಷ ರೂಪಾಯಿಗಳನ್ನ ಮಹಿಳೆಯರ ಕೈಯಿಂದ ಕಟ್ಟಿಸಿಕೊಂಡು ಇದೀಗ ಅವರಿಗೆ ಇನ್ನಷ್ಟು ಹಿಂಸೆಯನ್ನ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಆರೋಪಿಸಿದ್ದಾರೆ. ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಮುಖಂಡ, ನಾನು ಬಲಿಷ್ಠನಾಗಿದ್ದೀನಿ, ನಾವು ಏನಾದರೂ ಒಂದು ಮಾಡ್ತೇವೆ ಅನ್ನುವಂತ ಒಂದು ಇದನ್ನ ಮಾಡುವಂತ ಕೆಲಸನ ಎದುರಿಸುವಂತ ಕೆಲಸನ ಮತ್ತು ಇವರಿಗೆ ರಕ್ಷಣೆ ಕೂಡ ನಾವು ನಿಮ್ಮಿಂದ ಕೊಡಬೇಕಾಗುತ್ತೆ. ಅದಲ್ಲದೆ ಮತ್ತೆ ಬಂಗಾರ, ಈಗ ನನ್ನ ಗೆಳೆಯರಲ್ಲಿ ಹೇಳ್ತಾ ಇದ್ದೇನೆ, ಬಂಗಾರವನ್ನ ಒಂದು ಲಾಕರ್ನಲ್ಲಿ ಇಟ್ಟಿದ್ದನ್ನ ಆಟೋಮೆಟಿಕ್ಲಿ ಅವ್ರದ ಇದರಿಂದ ಹಸ್ತಕ್ಷೇಪ ಮಾಡುವಾಗಿಲ್ಲ, ಸೈನ್ ಇದೆ, ಅದು ಕೂಡ ಸೈನ್ ಫೋರ್ಜರಿ ಮಾಡಿ ಲಾಕರ್ನಲ್ಲಿರುವ ಬಂಗಾರ ತಗೊಂಡಿದ್ದಾರೆ. ಬಂಗಾರ ತಗೊಂಡಿರೋದ್ರಲ್ಲಿ ಒಂದು ಸರಿ ನನಗೆ ಕೊಟ್ಟಿರುವ ಮಾಹಿತಿ ಏನಿದೆ, ನಾನು ಸಂಪೂರ್ಣವಾಗಿ ಹೇಳಿ ಹೋದರೆ ಅರ್ಧ ಗಂಟೆ ಇದೆ. ಅದರಿಂದ ಅದರಲ್ಲಿ ಲಾಕರ್ನಲ್ಲಿ ಒಂದು ಕಡೆ ಅವರೇ ಕಳಿಸಿರೋ ನೋಟಿಸ್ ಅಲ್ಲಿ ಹೇಳ್ತಾರೆ 97 ಗ್ರಾಂ ಬಂಗಾರ ಇದೆ ಅಂತ ಹೇಳಿ, ಒಂದ್ ಕಡೆ ಹೇಳ್ತಾರೆ 102 ಗ್ರಾಂ ಬಂಗಾರ ಇದೆ ಅಂತ ಹೇಳಿ, ಒಂದ್ ಕಡೆ ಎಷ್ಟು ಹೇಳ್ತಾರೆ 9.4 ಲಕ್ಷ ಬಂಗಾರ ಇದೆ ಅಂತ ಹೇಳಿ. ಆಕ್ಚುಲಿ ಇವರು ಇಟ್ಟಿದ್ದು 200 ಗ್ರಾಂ ಬಂಗಾರ, ಅದು ಕೂಡ ಫ್ರಾಡ್ ಇದೆ. ಮತ್ತೆ ಜಾಮೀನ್ದಾರರು ಒಂದು ನೋಟಿಸ್ ಅಲ್ಲಿ ಅವರು ಬಿಟ್ಟಿರುವ ನೋಟಿಸ್ ಅಲ್ಲಿ ಒಂದೊಂದು ನೋಟಿಸ್ ಅಲ್ಲೂ ಒಂದೊಂದು ಹೆಸರಿದೆ, ಒಂದೊಂದು ನಿಯಮ ಇದೆ. ನೀವು ಇನ್ನು ಕೋರ್ಟಿಗೆ ಹೋಗಬಾರ್ದು ಅಂತ ಸೈನ್ ಕೊಡ್ಬೇಕು, ನೀವು 2 ಮಕ್ಕಳು ಸೈನ್ ಕೊಡ್ಬೇಕು, ಇನ್ನು ನಾವು ಕೋರ್ಟಿಗೆ ಹೋಗುದಿಲ್ಲ ಅಂತ ಸೈನ್ ಕೊಡ್ಬೇಕಂತ ಹೇಳಿದ್ರು. ನಾವು ಕೊಡುದಿಲ್ಲ ಅಂತ ಹೇಳಿದ್ದೇವೆ, ನಾನು ನನ್ನ ಮಕ್ಕಳು ಕೊಡುದಿಲ್ಲ, PF ಎಲ್ಲ ನಮಗೆ ಕೊಡಿ, PF ವಿಷಯ ಏನಾದ್ರು ಅದು ಎಲ್ಲ ಕೊಟ್ಟರೆ ಸೈನ್ ಕೊಡ್ತೇವೆ, ಇಲ್ಲದಿದ್ರೆ ನಾವು ಕೊಡುದಿಲ್ಲ. ಅವ್ರಿಗೆ